ಡಿಸೆಂಬರ್ 5ರಂದು ಕರೆ ನೀಡಿರುವಂತಹ ಕರ್ನಾಟಕ ಬಂದ್ಗೆ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗುತ್ತೆ. ಎಲ್ಲ ಸರ್ಕಾರಿ ಕಚೇರಿಗಳು ದಿನನಿತ್ಯದಂತೆ ನಡೆಯುತ್ತೆ. ಬಂದ್ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ನ ಸ್ಪಷ್ಟ ಆದೇಶ ಇದೆ. ಬಂದ್ ಮಾಡಿದರೆ ಸುಪ್ರೀಂ ಆದೇಶ ಉಲ್ಲಂಘನೆಯಾಗುತ್ತೆ. ಭದ್ರತೆಗೆ ಬೇಕಾದಂತಹ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ರಾಜ್ಯ ಗೃಹ ಸಚಿವ ಬಸವರ ಹೇಳಿದ್ದಾರೆ. ಉಡುಪಿಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆಗೆ ಅವರು ಮಾತನಾಡಿದ್ರು. ಬಂದ್ ಮಾಡಬೇಡಿ ಅಂತ ಸಿಎಂ ಜೊತೆ ನಾನು ಕೂಡ ಮನವಿ ಮಾಡ್ತೇನೆ. ಅಷ್ಟರ ಮೇಲೆ ಪೊಲೀಸ್ ಇಲಾಖೆ ಕರ್ತವ್ಯ ನಿರ್ವಹಣೆಗೆ ಬೇಕಾದ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ. ಭದ್ರತೆಗೆ ಬೇಕಾದ ಎಲ್ಲ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ ಅವರು, ಹೊಸ ವರ್ಷಾಚರಣೆಗೆ ನೈಟ್ ಕರ್ಫ್ಯೂ ಬಗ್ಗೆ ಯಾವುದೇ ಸಭೆ ಕರೆದಿಲ್ಲ, ಜನ ಸೇರದಂತೆ ನೋಡಿಕೊಳ್ಳಬೇಕು ಅಂತ ತಜ್ಞರು ಹೇಳಿದ್ದಾರೆ. ಇವತ್ತು ಅಥವಾ ನಾಳೆ ಸರ್ಕಾರ ಒಂದು ತೀರ್ಮಾನ ಕೈಗೊಳ್ಳುತ್ತೆ. ನೈಟ್ ಕರ್ಫ್ಯೂ ಬಗ್ಗೆ ಯಾವುದೇ ಚಿಂತನೆ ಇಲ್ಲ ಅಂತ ಹೇಳಿದ್ರು. ಇನ್ನು ಶಾಲೆಗಳನ್ನು ಓಪನ್ ಮಾಡುವಂತೆ ಪೋಷಕರಿಂದ ಒತ್ತಾಯದ ವಿಚಾರವಾಗಿ ಮಾತನಾಡಿದ ಅವರು, ಕೊರೋನಾ ಸ್ಥಿತಿಗತಿಯನ್ನು ನೋಡಿಕೊಂಡು ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ಮೇಲ್ಮನೆ ಸದಸ್ಯರು ಒತ್ತಡ ಹಾಕೋದು ಸಹಜ. ಕಾಲಕಾಲಕ್ಕೆ ಶಿಕ್ಷಣ ಸಚಿವರು ಎಲ್ಲ ವಿಭಾಗಗಳ ಜೊತೆಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಶಾಲೆ ಓಪನ್ ಆಗೋದಿಕ್ಕೆ ಪರ ಮತ್ತು ವಿರೋಧ ಅಭಿಪ್ರಾಯಗಳು ಇದೆ ಎನ್ನುವಂತಹ ಮಾತುಗಳನ್ನು ಹೇಳಿದರು. ಮುಖ್ಯಮಂತ್ರಿಗಳಾಗಲೇ ಕೇಳ್ಕೊಂಡಿದ್ದಾರೆ ಬಂದ್ ಮಾಡಬೇಡಿ, ನಾನು ಕೂಡ ಕೇಳ್ತೀನಿ. ಸಿದ್ಧತೆ ಪೊಲೀಸ್ ನಾವು ನಮ್ಮ ಕರ್ತವ್ಯ ಮಾಡೇ ಮಾಡ್ತೀವಿ. ಪ್ರತಿ ಟೋಲ್ಗಳಲ್ಲೂ ಕೂಡ ನಾವು ದಾಳಿ ಮಾಡ್ತೇವೆ ಅಂತ ನಿನ್ನೆ ಹೇಳಿದ್ದಾರೆ ಹೋಟೆಲವರು. ಎಲ್ಲದಕ್ಕೂ ಏನು ಭದ್ರತೆ ಸರ್, ಕೊರೋನಾ ದೃಷ್ಟಿಯಿಂದ ಮತ್ತೆ ಈ ನೈಟ್ ಕರ್ಫ್ಯೂ ಇದೆಲ್ಲ ಚರ್ಚೆ ಆಗ್ತಾ ಇದೆ. ಮೀಟಿಂಗ್ ಏನಿದೆ ನ್ಯೂ ಇಯರ್ ಬೇರೆ ಬರ್ತಾ ಇದೆ. ಇದ್ರ ಬಗ್ಗೆ ಈಗ ಯಾವುದೂ ಮೀಟಿಂಗ್ ಅಂತೂ ಇಲ್ಲ. ಆದರೆ ನಮ್ಮ ಅಡ್ವೈಸರ್ಸು ಜನ ಸೇರೋದು ಬೇಡ ಅನ್ನುವಂಥದ್ದು ಮಾಡಿದರೆ ಆ ದಿಕ್ಕಿನಲ್ಲಿ ಸರ್ಕಾರ ಬಹುತೇಕವಾಗಿ ಇವತ್ತು ಅಥವಾ ನಾಳೆ ಒಂದು ತೀರ್ಮಾನ. ಈ ಹೊಸ ವರ್ಷ ಆಚರಣೆಯಲ್ಲಿ ಜನಸಂದಣಿ ಆಗಬಾರ್ದು ಅನ್ನುವಂಥ ಮುಖ್ಯ ಉದ್ದೇಶ ಇಟ್ಕೊಂಡು ಏನೆಲ್ಲ ಕ್ರಮಗಳನ್ನು ತೆಗೆದುಕೋಬೋದು, ನೈಟ್ ಕರ್ಫ್ಯೂ ಹೊರತಾಗಿಯೂ ಬೇರೆ ಕ್ರಮಗಳನ್ನು ತೆಗೆದುಕೋಬೋದು, ಅವುಗಳ ಬಗ್ಗೆ ನಮ್ಮ ಹೆಲ್ತ್ ಮಿನಿಸ್ಟರು ಚರ್ಚೆ ಮಾಡಿ ಪ್ರಕಟಣೆ. ಈ ಎಲ್ಲವೂ ಕೂಡ ಶಾಲೆಯದ್ದು ವಿಶೇಷವಾಗಿ ಕೋವಿಡ್ ಯಾವ ಪ್ರಮಾಣದಲ್ಲಿ ನಿಯಂತ್ರಣ ಆಗುತ್ತೆ ಅದರ ಮೇಲೆ ಆಗುತ್ತೆ.